ವಿಧಿಯ ಆಟ ಅಂದ್ರೆ ಇದೇ ಇರಬೇಕು. ದೇವರ ದರ್ಶನ ಮುಗಿಸಿ ಮನೆಗೆ ಮರಳುತ್ತಿದ್ದ ಒಂದು ಸುಂದರ ಕುಟುಂಬಕ್ಕೆ ರಸ್ತೆಯೇ ಮಸಣವಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಶುಕ್ರವಾರ ಮಧ್ಯಾಹ್ನ ಸಂಭವಿಸಿದ ಈ ಭೀಕರ ಅಪಘಾತ ಇಡೀ ಕರ್ನಾಟಕವನ್ನೇ ಬೆಚ್ಚಬೀಳಿಸಿದೆ. ಬಸ್ ಮತ್ತು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಹೊತ್ತಿ ಉರಿದ ಬೆಂಕಿಯಲ್ಲಿ ಸಿರವಾರ ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಾ ನಾಯಕ್ ಅವರ ಕುಟುಂಬದ 9 ಮಂದಿ ಬೂದಿಯಾಗಿದ್ದಾರೆ. ಈ ಕರಾಳ ದುರಂತದಲ್ಲಿ ಹಸುಗೂಸುಗಳು ಕೂಡ ಬಲಿಯಾಗಿರುವುದು ಕರುಳು ಹಿಂಡುವಂಟಿದೆ. ರಾಯಚೂರು ಜಿಲ್ಲೆಯ ಸಿರವಾರದಿಂದ ಸುರಪುರದ ವೇಣುಗೋಪಾಲಸ್ವಾಮಿ ದರ್ಶನಕ್ಕೆಂದು ಈ ಕುಟುಂಬ ಬಂದಿತ್ತು. ದರ್ಶನ ಮುಗಿಸಿ ವಾಪಸ್ ಹೋಗುವಾಗ ಶಾಂತಪುರ ಕ್ರಾಸ್ ಬಳಿ ಕಾರು ಚಲಾಯಿಸುತ್ತಿದ್ದ ಕೃಷ್ಣಾ ನಾಯಕ್ ಮುಂದೆ ಹೋಗುತ್ತಿದ್ದ ವಾಹನವನ್ನ ಓವರ್ಟೇಕ್ ಮಾಡಲು ಪ್ರಯತ್ನಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಿಂದ ಕಲಬುರಗಿಗೆ ಹೋಗುತ್ತಿದ್ದ ಖಾಸಗಿ ಬಸ್ಸಿಗೆ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸ ಎಷ್ಟಿತ್ತೆಂದರೆ ಕಾರು ಬಸ್ಸನ್ನ ಉಜ್ಜಿಕೊಂಡು ಹೋದ ಪರಿಣಾಮ ಬೆಂಕಿ ಕಿಡಿ ಹೊತ್ಕೊಂಡಿದೆ. ನೋಡುತ್ತಿದ್ದಂತೆಯೇ ಬಸ್ ಮತ್ತು ಕಾರು ಎರಡೂ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿವೆ. ಕಾರಿನಲ್ಲಿದ್ದ ಕೃಷ್ಣಾ ನಾಯಕ್, ಶರಣಪ್ಪ ಮತ್ತು ಒಂದು ಮಗು ಕಾರಿನ ಒಳಗೆ ಸಜೀವ ದಹನವಾಗಿದ್ದಾರೆ. ಉಳಿದವರು ಗಂಭೀರ ಗಾಯಗಳಿಂದ ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಕೊನೆಯುಸಿರೆಳೆದಿದ್ದಾರೆ. ಈ ಮಹಾ ದುರಂತದಲ್ಲಿ ಮೃತ ಶಶಿಕಲಾ ಅವರ ಪುತ್ರ ವಿರಾಟ್ ಒಬ್ಬನೇ ಪವಾಡ ಸದೃಶವಾಗಿ ಬದುಕುಳಿದಿದ್ದಾನೆ. ಇಡೀ ಕುಟುಂಬವನ್ನೇ ಕಳೆದುಕೊಂಡ ಈ ಪುಟ್ಟ ಬಾಲಕನ ಸ್ಥಿತಿ ಕಂಡು ಕಲ್ಲು ಮನಸ್ಸು ಕೂಡ ಕರಗುವಂತಿದೆ. ಇತ್ತ ಬಸ್ಸಿನಲ್ಲಿದ್ದ 20 ಮಂದಿ ಪ್ರಯಾಣಿಕರು ಸಮಯ ಪ್ರಜ್ಞೆಯಿಂದ ಕೆಳಕ್ಕೆ ಇಳಿದಿದ್ದರಿಂದ ದೊಡ್ಡ ಅವಘಡವೊಂದು ತಪ್ಪಿದೆ. ಓವರ್ಟೇಕ್ ಮಾಡುವ ಆ ಒಂದು ಕ್ಷಣದ ಅವಸರ ಇವತ್ತು 9 ಜೀವಗಳನ್ನ ಬಲಿಪಡೆದಿದೆ. ರಸ್ತೆಗಳಲ್ಲಿ ಚಲಿಸುವಾಗ ಒಂದು ಸಣ್ಣ ತಪ್ಪು ಎಂತಹ ಬೆಲೆ ತೆರೆಮೇಕಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಅಪಘಾತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ರಾಜ್ಯದ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.